ಮಂಗಳೂರಿನ ಪುರಭವನದಲ್ಲಿ ಸೆಪ್ಟೆಂಬರ್ 20ರಂದು ರಂಗಭೂಮಿ ಕಲಾವಿದನ ನೈಜ ಬದುಕಿನ ಚಿತ್ರಣ ಅಮ್ಮ ಕಲಾವಿದರ ಅಲೆ ಬುಡಿಯರ್ಗೆ ನಾಟಕ ಪ್ರದರ್ಶನಗೊಳ್ಳಲಿದ್ದು ಕಲಾಭಿಮಾನಿಗಳಿಗೆ ಉಚಿತ ಪ್ರವೇಶದ ವ್ಯವಸ್ಥೆಯಲ್ಲಿ ಕಲ್ಪಿಸಿದ್ದಾರೆ. ಬಿಂದಾಸ್ ಫ್ರೆಂಡ್ಸ್ ಕುಡ್ಲ ಅರ್ಪಿಸುವ ಅಮ್ಮ ಕಲಾವಿದರು ಕುಡ್ಲ ಅಭಿನಯಿಸುವ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯ ಮತ್ತು ರಚನೆಯ ಕುಸಲ್ ದರಸೆ ನವೀನ್ ಡಿ ಪಡೀಲ್ ಇವರ ಸಲಹೆ ಸಹಕಾರದೊಂದಿಗೆ ರಂಗದ ರಾಜೆ ಸುಂದರ್ ರೈ ಮಂದಾರ ನಿರ್ದೇಶಿಸಿ ಅಭಿನಯಿಸುವ ಅಲೆ ಬುಡಿಯರ್ಗೆ ತುಳು ಹಾಸ್ಯಮಯ ನಾಟಕ ಸೆಪ್ಟೆಂಬರ್ 20ರಂದು ಸಂಜೆ 5:30ಕ್ಕೆ ಮಂಗಳೂರಿನ ಪುರಭವನದಲ್ಲಿ ಪ್ರದರ್ಶನಗೊಳ್ಳಲಿದೆ. ಈ ನಾಟಕಕ್ಕೆ ರವಿ ಸುಂಕದಕಟ್ಟೆಯವರು ಸಂಗೀತವನ್ನ ನೀಡಿದ್ದಾರೆ. ಎಲ್ಲರಿಗೂ ಉಚಿತ ಪ್ರವೇಶವಿದೆ. ಇಲ್ಲಾಡಿ ಎತ್ತು ನಡೆಬಿಟ್ಟ ತಿಕ್ನ ದೈವ ದೇವರ ಪೂರ ಕೈ ಮುಗಿ ಹೋಗಿದ್ದಾರೆ. ನಮ್ಮ ಗದಾಲಲ್ಲಿ ಜಾಲ ಬರ್ತಾರೆ ನಟ್ಟು ಗಂಟೆ ರಾತ್ರಿ ಆದ್ರೆ ಅಲ್ಪೊಬ್ಬರ ಜನ ಸೇರಿದುಂಟು ಇಲ್ಲದ ಹುಳ ಇಪ್ಪೋನಾಗ ಒಕ್ಕ ಗೊತ್ತಾಣಿ ಬಯ್ಯಾಗ ಚಾ ಕೊರ್ದು ಕಡಪ್ ನಮ್ಮ ರಾತ್ರಿ ಯಾರು ಪರ್ಪುರಟಕ್ಕ ಹಬ್ಬದ ಹಂಚಿ ಒರೇ ಕಲಾವಿದರು ನೀವು ಬದುಕುದಿಲ್ಲ ಎಂಚೊಂಡು ಅಮ್ಮನ ಜೀವ ಹೋನಾಗ ಯಾನು ಓಲೋ ಒಂಜಿ ದಿಕ್ಕಿಡ್ಬೋದು ಜನಕ್ಲೆಗೆ ಖುಷಿ ಕೊರೊಂದುಲ್ಲ ಅವು ಕಲಾವಿದೆ ಈ ಕಲಾವಿದರ ಇಂಚ ಗೊತ್ತುಂಡೆ ಇಲ್ಲ ಏರು ಸಾಹಿತ್ಯದಲ್ಲ